ಪುತ್ತೂರು ವ್ಯಾಪ್ತಿಯಲ್ಲಿರುವ ರಸ್ತೆ ಬದಿಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದನ್ನು ನಿಲ್ಲಿಸದಿದ್ದಲ್ಲಿ ಎಲ್ಲ ಸಂತ್ರಸ್ತರನ್ನು ಸೇರಿಕೊಂಡು ಶಾಸಕರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಅಂತ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಹೇಳಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಈಗಾಗಲೇ ಉಪ್ಪಿನಂಗಡಿಯಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಇದೀಗ ಕೆದಂಬಾಡಿ ಮತ್ತು ನರಿಮುಗುರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆ ಬದಿಯಲ್ಲಿನ ಅಂಗಡಿಗಳನ್ನು ತೆರವು ಮಾಡುವ ಬಗ್ಗೆ ನೋಟಿಸ್ ನೀಡಲಾಗಿದೆ. ಇಲ್ಲಿನ ಅಂಗಡಿಗಳಿಗೆ ಪಂಚಾಯತ್ ಪರವಾನಗಿ ನೀಡಿತ್ತು. ಕೆಲವು ಅಂಗಡಿಗಳಿಗೆ ವಿದ್ಯುತ್ ಸಂಪರ್ಕವೂ ಇದೆ. ಅಲ್ಲದೆ ಯಾವುದೇ ರಸ್ತೆ ಅಗಲೀಕರಣ, ಸಾಮಾಜಿಕ ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ನಡೆಸಲಾಗುತ್ತಿಲ್ಲ. ಯಾರದೇ ವಿರೋಧವಿಲ್ಲದಿದ್ರೂ ವಿನಾಕಾರಣ ಈ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಈ ಮೂಲಕ ಬಡವರ ಮೇಲೆ ಸರ್ವಾಧಿಕಾರ ಧೋರಣೆ ಮೆರೆಯುತ್ತಿದೆ ಎಂದು ಆರೋಪಿಸಿದರು. ಈ ನಿಟ್ಟಿನಲ್ಲಿ ಮೊನ್ನೆಯಿಂದ ನನ್ನಲ್ಲಿ ಯಾಕೆಂದ್ರೆ ನಾನು ಕಳೆದ ಲೋಕೇಶ್ ಅವರೆಲ್ಲ ಲಂಘಿಸಿಯವರಿದ್ದು ಪುತ್ತೂರಿನಲ್ಲಿ ಪುರಸಭೆಯ ಸಂದರ್ಭದಲ್ಲೂ ಅನೇಕ ರಸ್ತೆ ಬದಿಯ ವ್ಯಾಪಾರಸ್ಥರನ್ನು ತೆರವುಗೊಳಿಸುವಾಗ ನಾನು ಹೋರಾಟ ಮಾಡಿ ನಿಲ್ಲಿಸಿದವರು. ಆಗಲೂ ಬಿಡಲಿಲ್ಲ. ಯಾವುದೇ ಪಕ್ಷ, ಯಾವುದೇ ಆಡಳಿತ ಇದ್ದರೂ ನಾನು ಅದನ್ನು ಗಮನಿಸದೆ, ಬಡಪಾಯಿಗಳು ಬದುಕು ಕಷ್ಟದಲ್ಲಿರುವಾಗ ಅವರು ಏನೋ ಅವರಿಗೆ ಬೇಕಾದಷ್ಟು ಮನೆಯಲ್ಲಿದ್ದರೆ ಈ ವ್ಯಾಪಾರನೆಲ್ಲ ಅವರು ಮಾಡುವುದಿಲ್ಲ. ಅವರಿಗೆ ಏನೂ ಉದ್ಯೋಗ ಇಲ್ಲದಿದ್ದಾಗ ಅಂಗವಿಕಲರಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನೇ ನಂಬಿಕೊಂಡಿರುವಂಥವರು ಅಂತ ಒಂದು ವ್ಯಾಪಾರ ನಡೆಸುವವರ ವಿರುದ್ಧ ಈ ರೀತಿಯ ಒಂದು ಸರ್ವಾಧಿಕಾರದ ರೀತಿಯಲ್ಲಿ ಅವರನ್ನು ತೆರವುಗೊಳಿಸುವಂಥದ್ದು ಸರಿಯಲ್ಲ ಅಂತ ಹೇಳುವಂಥ ಹೋರಾಟವನ್ನು ನಾನು ಈ ಮೊದಲು ಮಾಡಿದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಮಿಕ ಮುಖಂಡ ಯು ಲೋಕೇಶ್ ಹೆಗಡೆ, ಲ್ಯಾನ್ಸಿ ಮಿಸ್ಕರೇನಿಸ್ ಉಪಸ್ಥಿತರಿದ್ದರು.